ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂಥ ಮಸಾಲ ಟೊಮೆಟೊ ರೈಸನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಆ್ಯಕ್ಚುಲಾಗಿ ತುಂಬಾ ಸಿಂಪಲಾಗಿ ಮಾಡ್ಬೋದಾದಂಥ ಬ್ರೇಕ್ಫಾಸ್ಟ್ ಇದು. ಮತ್ತು ನಾರ್ಮಲಾಗಿ ಪಲಾವು ಬಿರಿಯಾನಿ ಎಲ್ಲ ಮಾಡ್ತೀವಲ್ವ, ಅದಕ್ಕಿಂತಲೂ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಮರೀದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಅರ್ಜೆಂಟಲ್ಲಿರುವಾಗ ನಮಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಇಲ್ಲದಿದ್ದಾಗ ಇದನ್ನ ಆರಾಮ್ಸೆ ಮಾಡ್ಬೋದು. ನಾನು ಒಂದು 3-4 ಜನರಿಗೆ ಆಗುವಷ್ಟು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ. ಈ ಟೊಮೆಟೊ ಮಸಾಲ ರೈಸ್ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಿ ಇಟ್ಬೇಡಿ. ಯಾಕಂತಂದರೆ ಇದನ್ನ ನೆನೆ ಹಾಕಿಬಿಟ್ಟು ನಾವು ತರಕಾರಿ ಹಚ್ಕೊಳ್ಳೋದನ್ನು ಮಾಡ್ಬೋದು. ಅಟ್ಲೀಸ್ಟ್ 20-30 ನಿಮಿಷ ನೀರಲ್ಲಿ ನೆನೆ ಹಾಕಲಿಕ್ಕೆ ಬಿಟ್ಬಿಡೋಣ. ನಾನು ಇದನ್ನ ಮಾಡೋದಕ್ಕೆ ಒಂದು 4 ಆ್ಯಪಲ್ ಟೊಮೆಟೊನ ತೊಗೊತಾ ಇದ್ದೇನೆ. ಹಣ್ಣಾಗಿದ್ದರೆ ತುಂಬಾ ಒಳ್ಳೆಯದು. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಈ ಮಸಾಲ ರೈಸನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಶುದ್ಧ ತುಪ್ಪ, 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಗರಂ ಮಸಾಲ ಇಂಗ್ರೀಡಿಯೆಂಟ್, ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಗರಂ ಮಸಾಲ ಇಂಗ್ರೀಡಿಯೆಂಟನ್ನು ಹಾಕೋಬೇಕು. ನಾರ್ಮಲ್ ಆಗಿ ಪಲಾವ್ ಎಲೆ ಒಂದು 3-4 ಲವಂಗ, ಚಕ್ಕೆ, 3-4 ಏಲಕ್ಕಿ, 1 ಸ್ಟಾರ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸೊಂಪು ಅಂದರೆ ಬಡೆ ಸೊಪ್ಪು, ಫೆನೆಲ್ ಸೀಡ್ಸ್ ಅಂತ ಬರುತ್ತಲ್ವ, ಅದನ್ನ ಹಾಕೊತಾ ಇದ್ದೇನೆ. ತುಪ್ಪನ ಇಟ್ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಸ್ಟವನ್ನು ಹಚ್ಚಿಬಿಟ್ಟು ತುಪ್ಪ ಒಂಚೂರು ಬಿಸಿ ಆದ ನಂತರ ಗರಂ ಮಸಾಲ ಇಂಗ್ರೀಡಿಯೆಂಟನ್ನು ಹಾಕ್ಕೊಂಡು ಒಂಚೂರು ಅದರ ಫ್ಲೇವರ್ ಬರೋ ತನಕ ಹುರಿದುಕೊಳ್ಳಿ. ಅದಾದ ನಂತರ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈರುಳ್ಳಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಪ್ಪದಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಸೂಪರಾಗಿ ನಮಗೆ ಟೊಮೆಟೊ ಮಸಾಲ ರೈಸ್ ಬರುತ್ತೆ. ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈರುಳ್ಳಿ ಫ್ರೈ ಆದ ನಂತರ ಹಾಕ್ಕೊಂಡು ಒಂಚೂರು ಮಗಚ್ಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿದು ಹಸಿ ಫ್ಲೇವರ್ ಬಿಟ್ಟಾದ ನಂತರ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಣ್ಣನ್ನು ಹಾಕೊತಾ ಇದ್ದೇನೆ. ಟೊಮೆಟೊ ಹಾಕಿದ ನಂತರ ಒಂದು 3/4 ಚಮಚದಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮೆಟೊ ಮೆತ್ತಗಾಗೋ ತನಕ ಉರಿಯನ್ನು ಜಾಸ್ತಿ ಇಟ್ಕೊಂಡು ಮಗಚಬೇಕು. ಟೊಮೆಟೊ ಮೆತ್ತಗಾದ ನಂತರ ಬೇರೆ ಮಸಾಲೆ ಪುಡಿಗಳನ್ನು ಹಾಕೋಬಹುದು, ಬಟ್ ಅದಕ್ಕಿಂತ ಮುಂಚೆ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಲಿ. ಇವಾಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕೊಳ್ಳೋಣ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಅರಶಿನ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಸಾಂಬಾರು ಪುಡಿ ಇಲ್ಲದಿದ್ದರೆ ಬಿರಿಯಾನಿ ಪುಡಿಯನ್ನು ಬೇಕಾದರೂ ಹಾಕೋಬೋದು. ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಂಡು, ಮೊಸರು ಒಂದು 1/4 ಕಪ್ಪಷ್ಟು ಸಾಕೊಂದು 5-6 ಟೇಬಲ್ ಸ್ಪೂನು ಸಾಕು. ಹಾಕ್ಕೊಂಡು ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಫ್ಲೇವರ್ ಬರುತ್ತೆ. ಗರಂ ಮಸಾಲ ಮತ್ತು ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ದು ಸೂಪರ್ ಫ್ಲೇವರ್ ಬರುತ್ತೆ. ನಾನು ಮನೇಲಿ ಮಾಡಿರುವಂಥ ಬಿರಿಯಾನಿ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಸಾಂಬಾರು ಪುಡಿ ಬದಲು. ಸೊ ಒಳ್ಳೆ ಫ್ಲೇವರ್ ಇದೆ. ಬಿರಿಯಾನಿ ಮಸಾಲೆ ಪುಡಿಯನ್ನು ಯಾವ ಥರ ಹಾಕೋದು ಅಂತ ಕೂಡ ನನ್ನ ಚಾನಲ್ನಲ್ಲಿ ರೆಸಿಪಿ ಇದೆ, ಸರ್ಚ್ ಮಾಡಿ ನೋಡ್ಬೋದು. ಹಾಗೆಯೇ ಈ ಮಸಾಲೆ ಎಲ್ಲ ರೆಡಿ ಆದ ನಂತರ ನಾವು ನೆನೆಸಿಟ್ಟಿರುವಂಥ ರೈಸನ್ನು ತೊಳೆದ್ಬಿಟ್ಟು ನೀರನ್ನು ಕಂಪ್ಲೀಟ್ ಬಸಿದ್ಬಿಟ್ಟು ಹಾಕಿ 1 ನಿಮಿಷ ಈ ಮಸಾಲದಲ್ಲಿ ಮಗಸ್ಕೋಬೇಕು. ಅದಾದ ನಂತರ ನೀರನ್ನು ಹಾಕೋಬೇಕು. 1 ಬೌಲಷ್ಟು ರೈಸಿಗೆ 1/4 ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಬಾಸ್ಮತಿ ರೈಸ್ ಆದ್ದರಿಂದ ಸ್ವಲ್ಪ ಕಮ್ಮಿ. ಈಗ ನೀವು ಉಪ್ಪು ಮತ್ತು ಸ್ವಲ್ಪ ಬೇಕಾದರೆ ಸಕ್ಕರೆನ ಸೇರಿಸ್ಕೋಬೋದು. ಉಪ್ಪು ಎಲ್ಲ ಈಗಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟು 2 ವಿಷಲ್ ಹಾಕಿಸಿದ್ರೆ ಸಾಕು. ಬಾಸ್ಮತಿ ರೈಸ್ಗಾದರೆ ಒಂದಕ್ಕೆ 1 ಬೌಲಿಗೆ 1.5 1/4 ಬೌಲಷ್ಟು ನೀರನ್ನು ಹಾಕೋಬೋದು. ನಾರ್ಮಲ್ ರೈಸ್ಗಾದರೆ 1 ಬೌಲ್ ರೈಸಿಗೆ 2 ಬೌಲಷ್ಟು ನೀರನ್ನು ಹಾಕೋಬೋದು. 2 ವಿಷಲ್ಸ್ ಹಾಕಿದರೆ ಸೂಪರ್ ಆಗಿರುವಂತಹ ಟೊಮೆಟೊ ಮಸಾಲ ರೈಸ್ ರೆಡಿ ಆಗುತ್ತೆ. ಇಷ್ಟೇ ನೋಡಿ, ರುಚಿಯಾಗಿರುವಂಥ ಘಮ ಅನ್ನುವಂತಹ ಟೊಮೆಟೊ ಮಸಾಲ ರೈಸ್ ಬತ್ ರೆಡಿ ಆಗಿದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಬಿರಿಯಾನಿ ಪಲಾವ್ಗಿಂತನೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.